ಸಂಪ್ರದಾಯದಂತೆ ಪ್ರಾರ್ಥನೆ ವಿದ್ಯಾರ್ಥಿನಿಯರಿಂದ. ಓಂಕಾರ ನಾದ ಪ್ರಿಯ ಹೇ ಗಣಪ, ಓಂಕಾರ ನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರ ನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ, ಅಭಯ ಹಸ್ತವದಿಂದ ಚೈತನ್ಯ ನೀಡುತ್ತ ಭವ್ಯ ಮೂರ್ತಿ ಹೇ ಗಣನಾಥ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರ ನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಾನಿಗಳ ಬಲು ದೊಡ್ಡ ಅಪೇಕ್ಷೆಯು, ಮಕ್ಕಳ ಬಹುದಿನದ ನಿರೀಕ್ಷೆಯು, ಹೆತ್ತವರ ಅನುದಿನದ ಆಕಾಂಕ್ಷೆಯು ಸಾಕಾರಗೊಳ್ಳುತ್ತಿರುವಂತಹ ಈ ಸೈಕಲ್ ವಿತರಣಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಪರವಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯರನ್ನು ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳನ್ನು ಸತ್ ಸಂಪ್ರದಾಯದಂತೆ ಸ್ವಾಗತಿಸಲು ಆಶಿಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ರೂವಾರಿಗಳಾಗಿರುವ ಕೆನರಾ ರೊಬ್ಯಾಕೋ ಮ್ಯೂಚುವಲ್ ಫಂಡ್ನ ಝೋನಲ್ ಸೇಲ್ಸ್ ಹೆಡ್ ಆಗಿರುವಂತಹ ಶ್ರೀಯುತ ಮುರಳೀಧರ್ ಶಣ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಇವರಿಗೆ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಗೌರವಾನ್ವಿತ ಶ್ರೀ ಮಹೇಶ್ ಎಲ್ ಬೊಂಡಲ್ ಸರ್ ಇವರಿಗೂ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಗಾಯತ್ರಿ ಆದ್ಯಪಾಡಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಚಂದ್ರಶೇಖರ್ ಇವರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವರಿಗೆ ನಮ್ಮ ಶಿಕ್ಷಕಿಯಾದಂತಹ ವೀಣಾ ಕುಮಾರಿ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಕ್ರೀಡಾ ಕಾರ್ಯದರ್ಶಿಯಾಗಿರುವಂತಹ ರವಿಶಂಕರ್ ಉಚ್ಚಿಲಿ ಇವರಿಗೂ ನಮ್ಮ ಆತ್ಮೀಯವಾದಂತಹ ಸ್ವಾಗತ. ಇವರಿಗೆ ನಮ್ಮ ಶಾಲಾ ಶಿಕ್ಷಕರಾದಂತಹ ಶ್ರೀನಿವಾಸ್ ಸರ್ ಇವರು ಹೂವನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಗುರುಮೂರ್ತಿ ಪಿ ಸರ್ ಇವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ನಮ್ಮ ಶಾಲಾ ಶಿಕ್ಷಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಸರ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಬಹಳ ಖುಷಿಯಿಂದ ಆಗಮಿಸಿರುವಂತಹ ಎಲ್ಲ ಹೆತ್ತವರಿಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕೇತರ ವೃಂದಕ್ಕೂ ಹಾಗೂ ಇತರ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ವಂದನೆಗಳು. ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ಗುರುಮೂರ್ತಿ ಪಿ ಇವರಿಂದ ಪ್ರಾಸ್ತಾವಿಕ ಮಾತುಗಳು. ಸಾಮಾನ್ಯವಾಗಿ ಮಕ್ಕಳಿಗೆ ಕನಸು ಪ್ರಾರಂಭವಾಗ್ತಕ್ಕಂಥದ್ದು ಸೈಕಲಿಂದ. ಮೊದಲನೇ ಹಂತದಲ್ಲಿ ಸೈಕಲ್ಲು, ಮತ್ತು ಬೈಕು, ಕಾರು, ಈ ಥರ ನಮ್ಮ ಕನಸುಗಳು ಗುರಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಇಂಥ ಕನಸುಗಳ ಗುರಿಯನ್ನು ಮೊದಲನೇ ಹಂತವನ್ನು ಪೂರೈಸ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವರು ನಮ್ಮ ಕೆನರಾ ರೊಬ್ಯಾಕೋ ಸಂಸ್ಥೆಯ ಮುರಳೀಧರ್ ಶೆಣೈ ಸರ್ ಅವರು. ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ನಮ್ಮ ಮಕ್ಕಳಿಗೆ ಉತ್ತಮ ದರ್ಜೆಯ ಸೈಕಲ್ಗಳನ್ನು ವಿತರಿಸ್ತಾ ಬಂದಿದ್ದಾರೆ. ಮಕ್ಕಳು ಸಹ ಇದನ್ನು ಭಾಳ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಖುಷಿ ಪಡ್ತಾ ಇದ್ದೇನೆ. ಮಕ್ಕಳು ಈ ಒಂದು ಸೈಕಲನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ನಿಮ್ಮ ಕನಸುಗಳನ್ನು ಇನ್ನು ಮುಂದಕ್ಕೆ ಇನ್ನಷ್ಟು ಹೆಚ್ಚಿಸ್ಕೊಂಡು ಅದೇ ರೀತಿ ವಿದ್ಯಾರ್ಥಿ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನೀವು ಖುಷಿಯಿಂದ ನಡೆಸ್ಕೊಂಡು ಸಾಗಿಸ್ತೀರಾ ಅಂತ ನಾನು ಭಾವಿಸ್ತಾ ನನ್ನ ಈ 2 ಪ್ರಾಸ್ತಾವಿಕ ಮಾತುಗಳನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ಎಲ್ಲರೂ ಕಾಯುವ ಸಮಯ. ಸಾಂಕೇತಿಕವಾಗಿ ಸೈಕಲ್ ವಿತರಣೆ ಆಗಮಿಸಿದ ಅತಿಥಿಗಳು ನಡೆಸಿಕೊಡಬೇಕೆಂದು ಕೇಳಿಕೊಳ್ತೇನೆ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ, ಅದಕ್ಕಿಂತ ಜಾಸ್ತಿ ನನಗೆ ಖುಷಿ ಆಗ್ತಾ ಇದೆ. ಈಗ ಈ ಬಾರಿ ನಾವು 45 ಸೈಕಲು ಈ ಶಾಲೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆ. ಆ ಒಂದು ಅವಕಾಶ, ಧನ್ಯವಾದಗಳು. ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಈ ಶಾಲೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಶಾಲೆಯ ಮುಖ್ಯಾಧ್ಯಾಪಕರಾದ ಗುರುಮೂರ್ತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. 3 ವರ್ಷ ಮೊದಲು ಪ್ರಥಮ ಬಾರಿ ನಾವಿಲ್ಲಿಗೆ 25 ಸೈಕಲು ವಿತರಣೆ ಮಾಡಿದ್ದೇವೆ. ಆಗ 2021ರಲ್ಲಿ ನಮ್ಮ ಸಂಸ್ಥೆಯ ಟೋಟಲ್ ಬಿಸ್ನೆಸ್ ಅಸೆಟ್ಸ್ 16,000 ಕೋಟಿಯಲ್ಲಿತ್ತು. 2022ರಲ್ಲಿ ನಾವು 30 ಸೈಕಲಾಗಿ ನಾವು ನಿಮಗೆ ವಿತರಣೆ ಮಾಡಿದ್ದೇವೆ. ಆಗ ನಮ್ಮ ಬಿಸ್ನೆಸ್ಸು 60,000 ಕೋಟಿಯಲ್ಲಿ ಹೋಗಿದೆ.
ಮತ್ತು ಈ ಬಾರಿ ನಾವು 45 ಸೈಕಲ್ ವಿತರಣೆ ಮಾಡ್ತಾ ಇದ್ದೇವೆ ಇಲ್ಲಿಗೆ. ನಮ್ಮ ಬಿಸ್ನೆಸ್ ಈಗ 90,000 ಕೋಟಿಯಲ್ಲಿ ಆಗಿದೆ. ಸೊ ಅದು ಮ್ಯೂಚುವಲಿ ನಮಗೆ ಬೆನಿಫಿಟ್ ಆಗ್ತಾ ಇದೆ. ನಿಮಗೆ ನಾವು ಜಾಸ್ತಿ ಸೈಕಲ್ ಕೊಡುವಾಗ ದೇವರ ಕೃಪೆ ಎಂದು ನಿಮ್ಮೆಲ್ಲರದ್ದು ವಿಶ್ವಾಸದಿಂದ ನಮ್ಮ ಸಂಸ್ಥೆಯ ಬಿಸ್ನೆಸ್ ಕೂಡ ಬೆಳೀತಾ ಇದೆ. ಮ್ಯೂಚುವಲ್ ಫಂಡ್ ಎಂದು ಹೇಳಿದರೆ ನಮ್ಮ ಕೆನರಾ ಬ್ಯಾಂಕಿನ ಸಂಸ್ಥೆ ನಮ್ಮದು ಸಬ್ಸಿಡಿಯರಿ. ಅದರಲ್ಲಿ ಇನ್ವೆಸ್ಟ್ ಮಾಡಿದ ಜನರಿಗೆ ಎಲ್ಲರಿಗೆ ಒಳ್ಳೆ ರಿಟರ್ನ್ಸ್ ನಾವು ಕೊಟ್ಟಿದ್ದೇವೆ. ಕಳೆದ ಒಂದು 35 ವರ್ಷವಾಗಿ ನಾವು ಮ್ಯೂಚುವಲ್ ಫಂಡ್ ಫೀಲ್ಡಲ್ಲಿ ಇದ್ದೇವೆ. ಇನ್ನೊಂದು ಬಾರಿ ನನಗೊಂದು ಅವಕಾಶ ಕೊಟ್ಟರೆ ಮ್ಯೂಚುವಲ್ ಫಂಡಿಗೆ ಬಗ್ಗೆ ಒಂದು ಕ್ಲಾಸ್ ನಾನು ಇಲ್ಲಿರುವ ಎಲ್ಲ ಟೀಚರ್ಸ್ಗಾಗಿ ನಾನು ಒಂದು ಕ್ಲಾಸ್ ನಾನು ತಗೊಳ್ತೇನೆ. ಈಗ ಈ ಸಂದರ್ಭದಲ್ಲಿ ನಾನು ಮ್ಯೂಚುವಲ್ ಫಂಡಿಗೆ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ನನಗೆ ಎಷ್ಟೇ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ, ಈ ಸೈಕಲ್ ಮಕ್ಕಳಿಗೆ ನಿಮಗೆ ಯಾವುದೋ ರೀತಿಯಲ್ಲಿ ಸಪೋಸ್ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಅದೊಂದು ಅನುಕೂಲವಾಗುವುದಾದರೆ ದಟ್ ವಿಲ್ ಬಿ ದ ಗ್ರೇಟೆಸ್ಟ್ ಪರ್ಪಸ್ ಫಾರ್ ವಿಚ್ ವಿ ಆರ್ ಗಿವಿಂಗ್ ಇಟ್ ಟು ಯು. ಮತ್ತು ನೀವು ಎಲ್ಲರೂ ದೊಡ್ಡವರಾಗಿ ಒಳ್ಳೆ ಕೆಲಸಕ್ಕೆ ಸೇರುವಾಗ ನೀವು ಕೂಡ ಇದೇ ರೀತಿಯಲ್ಲಿ ಏನಾದರೂ ಮಾಡಲಿಕ್ಕೆ ನಿಮ್ಮ ಸೊಸೈಟಿಯಲ್ಲಿ ಇರುವ ಮಕ್ಕಳಿಗೆ ಆಗಲಿ ಆರ್ ನಿಮ್ಮ ನೇಬರ್ಸ್ಗೆ ಆಗಲಿ ಏನಾದರೂ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆದರೆ ದೇವರೆಲ್ಲರಿಗೆ ಒಳ್ಳೆಯದು ಮಾಡಿ ಅವರಿಗೆ ಅನುಗ್ರಹ ಮಾಡ್ತೇವೆ ಎಂದು ಹೇಳಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಇಷ್ಟೇ ಹೇಳಿ ಒನ್ಸ್ ಅಗೈನ್ ಐ ಸಿನ್ಸಿಯರ್ಲಿ ಎಕ್ಸ್ಟೆಂಡ್ ಅವರ್ ಹಾರ್ಟಿ thanks to the management of the school for having provided this opportunity for distributing the cycle. Next year also certainly we will consider these schools for our CSR activity ಮಾಡಲಿಕ್ಕೆ ನಾವು ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಆಗಮಿಸಿದ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸುವುದು. ಶ್ರೀ ಮಹೇಶ್ ಬಂಡಲ್ ಸರ್ ಇವರು ಆಗಮಿಸಿದ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಸರ್, ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ ನಮ್ಮ ಶಾಲಾ ಶಿಕ್ಷಕರಾದ ಶ್ರೀ ಗೋಪಾಲಕೃಷ್ಣ ಇವರಿಂದ. ಎಲ್ಲರಿಗೂ ವಂದನೆಗಳು. ಆನಂದಾಶ್ರಮ ಪ್ರೌಢಶಾಲೆ ಕೋಟೆಕಾರು ಹಾಗೂ ಕೆನರಾ ರೊಬೆಕೋ ಮ್ಯೂಚುವಲ್ ಫಂಡ್ ಇದರ ಸಹಯೋಗದಲ್ಲಿ ಇಂದು ನಡೆದ ಸೈಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿದಂತಹ ಕೆನರಾ ರೊಬೆಕೋ ಮ್ಯೂಚುವಲ್ ಫಂಡ್ನ ಝೋನಲ್ ಹೆಡ್ ಆಗಿರುವಂತಹ ಶ್ರೀ ಮುರಳೀಧರ ಶೆಣೈ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ಸಾರಸ್ವತ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶ್ರೀ ಮಹೇಶ್ ಗೊಂಡಲ್ ಸರ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನಮ್ಮ ಶಾಲಾ ಹಲವು ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರಶೇಖರ್ ಉಚ್ಚಲ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಇನ್ನೋರ್ವ ಅತಿಥಿ ನಮ್ಮ ಶಾಲಾ ಹಲವು ವಿದ್ಯುತ್ ಸಂಘದ ಕ್ರೀಡಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ರವಿಶಂಕರ್ ಉಚ್ಚಿಲ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದಂತಹ ಹೊಸ ಕುರಲ್ ಚಾನಲ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿನಿಯರ ಪೋಷಕರಿಗೂ ಕೂಡ ಪ್ರತ್ಯೇಕವಾಗಿ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶಿಕ್ಷಕೇತರದವರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತಾ ಧನ್ಯವಾದ ಸಮರ್ಪಣೆ ಮುಕ್ತಾಯಗೊಳಿಸಿದ್ದೇನೆ. ಧನ್ಯವಾದಗಳು.